ಶಿರೂರು ಸ್ವಾಮೀಜಿ ಸಾವನ್ನಪ್ಪಿ 10 ತಿಂಗಳಾಗುತ್ತಾ ಬಂದರೂ ಮಠದ ಉತ್ತರಾಧಿಕಾರಿ ನೇಮಕಕ್ಕೆ 16 ಅಡೆತಡೆಗಳು ಎದುರಾಗಿವೆ. ಉತ್ತರಾಧಿಕಾರಿ ನೇಮಕ ಸಂಬಂಧ ಶಿಷ್ಯರು ಸಭೆ ಸೇರಿದ್ದಾರೆ. ಆದರೆ ಸಭೆಯಲ್ಲಿ ಶಿರೂರು ಮಠದ ಆರ್ಥಿಕ ಅಪಸವ್ಯಗಳು ಭಕ್ತರನ್ನ ಬೆಚ್ಚಿ ಬೀಳಿಸಿದ್ದು, ಇದರಿಂದಾಗಿ ಉತ್ತರಾಧಿಕಾರಿ ನೇಮಕ ಸದ್ಯಕ್ಕೆ ಸಾಧ್ಯವಿಲ್ಲ ಎಂದು ತೀರ್ಮಾನಕ್ಕೆ ಬರಲಾಗಿದೆ. ಸಾವಿನಲ್ಲೂ ಸಾಕಷ್ಟು ಅನುಮಾನಗಳನ್ನ ಉಳಿಸಿ ಹೋದ ಶಿರೂರು ಶ್ರೀಗಳ ಉತ್ತರಾಧಿಕಾರಿ ಆಯ್ಕೆ ಜಟಿಲಗೊಳ್ಳುತ್ತಲೇ ಇದೆ. ಶಿರೂರು ಮಠಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯವುಳ್ಳ ಯೋಗ್ಯ ಉತ್ತರಾಧಿಕಾರಿಗಾಗಿ ಹುಡುಕಾಟವೇನು ನಡೀತಾ ಇದೆ. ಆದರೆ ಸದ್ಯ ಬಹಿರಂಗಗೊಂಡ ಮಠದ ಆರ್ಥಿಕ ವ್ಯವಹಾರಗಳನ್ನು ಗಮನಿಸಿದ್ರೆ ಉತ್ತರಾಧಿಕಾರಿಯಾಗಿ ಬರುವ ಯುವಕನಿಗೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಮಠವು ಹಲವು ವ್ಯವಹಾರಗಳನ್ನು ಹೊಂದಿದ್ದು ಬ್ಯಾಂಕುಗಳಲ್ಲಿ 19 ಕೋಟಿಗೂ ಅಧಿಕ ಸಾಲ ಕಟ್ಟಬೇಕಾಗಿದೆ. ಬಿಲ್ಡರ್ ಪಾತ್ರವನ್ನ ನಿರ್ವಹಿಸುತ್ತಿದ್ದ ಶಿರೂರು ಶ್ರೀಗಳು ಬದುಕಿದ್ದಾಗ ಹೇಗೋ ಮಠ ನಡೆಸುತ್ತಿದ್ರು. ಆದರೆ ಈಗ ಮಠದ ಒಂದೊಂದೇ ಆರ್ಥಿಕ ವ್ಯವಹಾರ ಈ ಸಾಲದ ಕಥೆಗಳು ಬಿಚ್ಚಿಕೊಳ್ಳುತ್ತಿವೆ. ಈ ಬೆಳವಣಿಗೆ ದ್ವಂದ್ವ ಮಠವಾದ ಸೋದೆ ಮಠಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಆದಾಯ ತೆರಿಗೆ ನೋಟಿಸ್, ಹಾದಿ ತಪ್ಪಿರುವ ಆರ್ಥಿಕತೆಯಿಂದಾಗಿ ತರಾತುರಿಯಲ್ಲಿ ಜವಾಬ್ದಾರಿ ಹಸ್ತಾಂತರಿಸಲು ಸಾಧ್ಯವಿಲ್ಲ. ನೂತನ ಉತ್ತರಾಧಿಕಾರಿಗೆ ಧರ್ಮ ಪ್ರಚಾರಕ್ಕಿಂತ ಕೋರ್ಟ್, ಕಚೇರಿ ಅಲೆದಾಡಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ಮಠದ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಕ್ಕ ಕೂಡಲೇ ಅರ್ಹರನ್ನೇ ನೇಮಕ ಮಾಡಲಾಗುವುದೆಂದು ಸೋದೆ ಶಿರೂರು ದ್ವಂದ್ವ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ತಿಳಿಸಿದ್ದಾರೆ. ಯೋಗ್ಯತೆ ಉಂಟು ಅಂತ ಅನಿಸ್ತಾ ಉಂಟು. ಆದ್ರೂ ಕೂಡ ಏಕಾಏಕಿಯಾಗಿ ಈ ಮಠ ಅಭಿವೃದ್ಧಿ ಆಗಬೇಕು. ಶಿರೂರು ಮಠ ಅದಕ್ಕೊಂದು ಬ್ರ್ಯಾಂಡ್ ಬೇರೆ ರೀತಿ ಬಂದು ಹೋಗಿದೆ. ಆ ಹಿಂದೆ ಇದ್ದ ಬ್ರ್ಯಾಂಡ್ ಅನ್ನ ತೆಗೆದು ಅದಕ್ಕೊಂದು ಹೊಸ ಬ್ರ್ಯಾಂಡ್ ಕೊಡಬೇಕು. ಈ ಮಠಕ್ಕೊಬ್ಬ ಒಳ್ಳೆಯ ಉತ್ತರಾಧಿಕಾರಿ ಸಿಗಬೇಕು ಅನ್ನುವ ಆಸೆ ನಮಗೆ ಬಹಳ ಕಳಕಳಿ ಉಂಟು. ಅದರಿಂದ ಈಗ ತುಂಬಾ ತುರಾತುರಿಗಳು ಕೊಟ್ಟು ಈ ಮುಂದೆ ಬರುವವರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಳ್ಳೆ ಯೋಗ್ಯ ವಟುವಿಗೆ ಕೊಟ್ಟು ಈ ಮಠವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋದ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದೇವೆ. ಒಳ್ಳೆಯ ಸಂಕಲ್ಪ ಮಾತ್ರ ನಮ್ದು. ಉಳಿದದೆಲ್ಲೂ ಕೂಡ ವಿಠ್ಠಲ ದೇವರಿಗೆ, ಕೃಷ್ಣ ದೇವರಿಗೆ, ಮುಖ್ಯಪ್ರಾಣ ದೇವರಿಗೆ ಬಿಟ್ಟಿದ್ದೇವೆ. ಒಳ್ಳೆಯ ಶಿಷ್ಯನನ್ನ ಈ ಒಂದು ಪೀಠದಲ್ಲಿ ಕೂಡಿಸ್ತೇವೆ ನಾವು. ಅವರು ಈ ಒಂದು ಮಠವನ್ನು ಮುನ್ನಡೆಸಿಕೊಂಡು ಹೋಗಿ ಸಮರ್ಥರಾಗಿರುತ್ತಾರೆ ಅನ್ನುವ ವಿಶ್ವಾಸ ನಮಗಿದೆ. ಶಿರೂರು ಮಠ ಹಾಗೂ ಉದ್ಯಮಿ ತೋನ್ಸೆ ಜಯಕೃಷ್ಣ ಶೆಟ್ಟಿ ಒಡಂಬಡಿಕೆಯಲ್ಲಿ ನಡೆಯುತ್ತಿರುವ ಕನಕಮಾಲ್ ವ್ಯಾಜ್ಯವು ಕೋರ್ಟ್ನಲ್ಲಿದೆ. ಬಾಡಿಗೆ ಬರುತ್ತಿದ್ದ ಬ್ಯಾಂಕ್ ಖಾತೆಯನ್ನ ಆದಾಯ ತೆರಿಗೆಯ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಾಡಿಗೆಯ ಸ್ವಲ್ಪ ಹಣದಲ್ಲೇ ಮಠದ ನಿರ್ವಹಣೆಯಾಗುತ್ತಿದೆ. ಇಷ್ಟೆಲ್ಲ ಸಮಸ್ಯೆಯಿಂದಾಗಿ ಉತ್ತರಾಧಿಕಾರಿ ನೇಮಕ ನಿಧಾನವಾಗುತ್ತಿದೆ ಹೊರತು ದುರುದ್ದೇಶದಿಂದಲ್ಲ ಎಂಬುದು ಸೋದೆ ಮಠದ ಸಮರ್ಥನೆ. ಉಡುಪಿ ರಥಬೀದಿಯ ಶಿರೂರು ಮಠದ ಆವರಣದಲ್ಲಿ ಶಿರೂರು ಶಿಷ್ಯ ವೃಂದ ಹಾಗೂ ಭಕ್ತರ ಸಮಾಲೋಚನಾ ಸಭೆ ನಡೆಸಿದೆ. ಶಿರೂರು ಮಠಕ್ಕೆ ಉತ್ತರಾಧಿಕಾರಿ ನೇಮಕಕ್ಕೆ ಸಂಬಂಧಿಸಿ ಸಾಕಷ್ಟು ಒತ್ತಡವಿದ್ದು, ಎಷ್ಟೇ ದೊಡ್ಡ ಬುದ್ಧಿವಂತ ಬಂದರೂ ಮಠವನ್ನ ನಿಭಾಯಿಸುವುದು ಕಷ್ಟ ಎಂಬುದು ಶಿರೂರು ಮಠದ ದ್ವಂದ್ವ ಮಠದ ಅಭಿಪ್ರಾಯ. ಸೋದೆ ಶ್ರೀಗಳ ಈ ಅಭಿಪ್ರಾಯಕ್ಕೆ ಶಿರೂರು ಭಕ್ತ ವೃಂದವು ಸಹಮತ ವ್ಯಕ್ತಪಡಿಸಿದೆ. 520ಕ್ಕೆ 3,40,90,520 ಇಷ್ಟು ಮೊತ್ತಕ್ಕೆ ಅವರು ಬ್ಯಾಂಕಿನಲ್ಲಿರುವ ನಮ್ಮ ಯಾವ ಕೆನರಾ ಬ್ಯಾಂಕಿನಲ್ಲಿ ಅಕೌಂಟ್ ಉಂಟು ಅದಕ್ಕೆ ಅಟ್ಯಾಚ್ಮೆಂಟ್ ತಂದಿದ್ದಾರೆ. ಹಣವನ್ನು ಡ್ರಾ ಮಾಡಲಿಕ್ಕಿಲ್ಲ. ಇನ್ನು ಮುಂದೆ ಬೀಳುವ ಹಣಕ್ಕೆ ಕೂಡ ಅಟ್ಯಾಚ್ಮೆಂಟ್ ಉಂಟು. ಹಾಗೆ ನಮ್ಮ ಹತ್ರ ಈಗ ಇದ್ದ ಏನು ಲಕ್ಷ್ಮೀ ಸಮಿಟ್ ಬಿಲ್ಡಿಂಗ್ನಲ್ಲಿ ಕಟ್ಟಡದಲ್ಲಿ ಹೆಚ್ಚಿನವರು ಡೈರೆಕ್ಟ್ ಹಣ ಹಾಕ್ತಾರೆ. ಆ ಅಕೌಂಟ್ಗೆ ಕೂಡ ಅಟ್ಯಾಚ್ಮೆಂಟ್ ತಂದಿಟ್ಟಿದ್ದಾರೆ. ಅಲ್ಲದೆ ದೊಡ್ಡ ಮೊತ್ತದ ಬಾಡಿಗೆ ಬರುವ 2-3 ಅಂಗಡಿಯವರಿಗೆ ಕೂಡ ಆರ್ಡರ್ ಮಾಡಿದ್ದಾರೆ. ನೀವು ನೇರವಾಗಿ ಬಾಡಿಗೆಯನ್ನು ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ಕೊಡಬೇಕು, ಶಿರೂರು ಮಠಕ್ಕೆ ಕೊಡಬಾರ್ದು ಅನ್ನುವ ಒಂದು ಆರ್ಡರ್ ಅನ್ನು ಕೊಟ್ಟಿದ್ದಾರೆ. ಆ ಮೇರೆಗೆ ನಮಗೆ ಈಗ ಸಿಗುವ ದೊಡ್ಡ ಮೊತ್ತದ ಬಾಡಿಗೆ 54,000, 17,000, 34,000 ದೊಡ್ಡ ದೊಡ್ಡ ಮೊತ್ತ ಅಂತ ಹೇಳಿ ಇದು ಇಷ್ಟು ಅಕೌಂಟ್ ಇಷ್ಟು ಹಣ ಬರುವ ಬಾಡಿಗೆಗೆ ಕೂಡ ಅವರು ಇನ್ಕಮ್ ಟ್ಯಾಕ್ಸ್ಗೆ ಕಟ್ಟಿ ಅಂತ ಹೇಳಿದ್ದಾರೆ. ಬದುಕಿದ್ದಾಗಲೂ ವಿವಾದ, ಸತ್ತಾಗಲೂ ವಿವಾದ. ಅಷ್ಟೇ ಯಾಕೆ, ಉತ್ತರಾಧಿಕಾರಿ ನೇಮಕ ಸಂದರ್ಭದಲ್ಲೂ ಶಿರೂರು ಶ್ರೀಗಳು ಚರ್ಚೆಯಲ್ಲೇ ಇದ್ದಾರೆ. ಶಿರೂರು ಸ್ವಾಮಿಗಳ ಸಾವಿನ ಸಂದರ್ಭದಲ್ಲೇ ಉಂಟಾದ ಡ್ಯಾಮೇಜ್ ಕಂಟ್ರೋಲ್ಗೆ ಅಷ್ಟಮಠಗಳು ಹೆಣಗಾಡುತ್ತಿವೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.